ಎಲ್ರಿಗೂ ನಮಸ್ಕಾರ. ನಾನಿವತ್ತು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ, ವೈಟ್ ಚಿಕನ್ ಫ್ರೈ ಅಂತ. ಅದಕ್ಕೆ ನಾವು ಸ್ವಲ್ಪ ಗಂಜಿ ಅಂತಿದೆ, ಕಾಯಿ ಗಂಜಿ ಜಾಸ್ತಿ ಹಾಕಿರೋದ್ರಿಂದ ಇದು ಕಾಯಿ ಚಿಕನ್ ಅಂತಾನು ಹೇಳ್ಕೋಬಹುದು. ಏನೇನು ಬೇಕು? ಕಾಯಿ ಗಂಜಿ ಅಂದ್ರೆ ಕನ್ಫ್ಯೂಸ್ ಆಗ್ತಾರೆ. ಎಳ್ನೀರೊಳಗೆ ಬರುತ್ತಲ್ಲ ತಿಳಿ ಗಂಜಿ, ಎಳ್ನೀರೊಳಗೆ ತಿಳಿ ಗಂಜಿ ಬರುತ್ತಲ್ಲ, ಸೊ ಅದರಿಂದ ಮಾಡ್ತಾ ಇರೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ಸುಟ್ಟು ಕರಕಲಾಗಿರುವಂಥ ಒಂದು ಪ್ಯಾನ್ ತಗೊಂಡು ಹೊರಗಡೆ ಕಲ್ ಮೇಲೆ ಇಟ್ಟಿದ್ದೀವಿ. ಅದಕ್ಕೆ ನೋಡಿ 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಟೊಮೊಟೊ, ಸ್ವಲ್ಪ ಎಣ್ಣೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿರು ಮೆಣಸಿನ್ಕಾಯಿ, ಉಪ್ಪು, ಪೆಪ್ಪರು, ಸಾಂಬಾರು ಸೊಪ್ಪು ಮತ್ತು ಇದೇನಿದೆ ಕರ್ಬೇವಿನ ಸೊಪ್ಪು. ಮತ್ತು ಇದು ಏನಂದರೆ ಗೋಡಂಬಿನ ನೆನೆಸಿಟ್ಟಿದ್ದೆ, ಮತ್ತು ಆ ನೆನೆಸಿಟ್ಟಿದ್ದಕ್ಕೆ ಮತ್ತು ಕಾಯಿ ಬರುತ್ತಲ್ಲ, ಎಳ್ನೀರು ಬರುತ್ತಲ್ಲ, ಎಳ್ನೀರೊಳಗೆ ಗಂಜಿ ಇತ್ತಲ್ಲ, ಸೊ ಆ ಗಂಜಿನೂ ಮತ್ತು ನೆನೆಸಿಟ್ಟಿದ್ದು ಕ್ಯಾಶು ನಟ್ಟಿನ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋ ಪೇಸ್ಟ್ ಇದು. ಓ ಮೈ ಗಾಡ್, ಮೊಸರು ಕಣ್ಣಂಗೆ ಕಾಣಿಸ್ತಿದೆ, ಬಟ್ ಮೊಸರಲ್ಲ. ನೋಡಿ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ ಇದಕ್ಕೆ. ಆಹಾ, 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಮಕ್ಕಳುಗಳು ಬರ್ತಾ ಇದ್ದಾರೆ. ನಮ್ಮದು ಸುಪುತ್ರಿ, ನಂದು ದೇವರು, ನನ್ನ ದೇವರು ರಾಧಕುಮಾರಿ ಬಂತು. ಹಾಂ, ಸುಮ್ಮನೆ ಕೂತ್ಕೋಬೇಕು, ಏನು ಶೇಕ್ ಮಾಡಬಾರ್ದು. ನೋಡಿ ಇವಾಗ ಇದಕ್ಕೆ ಫ್ರೀಯಾಗಿ ಕೂತ್ಕೊಂಡು ಸುಸ್ತಾಗ್ಬಿಟ್ಟಿದೆ. ಆ ಚಿಕನ್ನು ಮಾಡ್ತಾ ಇದ್ದೀವಿ ನೋಡಿ, ಅದು ಇನ್ನೊಂದು ಎಪಿಸೋಡಲ್ಲಿ ತೋರಿಸ್ತೀನಿ ನಾನು. ಆಲ್ರೆಡಿ ತೋರಿಸಿದ್ಯಾ ಇಲ್ಲ ತೋರಿಸ್ತೀಯಾ? ತೋರಿಸ್ತೀನಿ ಅಥವಾ ತೋರಿಸಾಗಿರುತ್ತಾ ಅದು. ಈಗ ನೋಡಿ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಹಾಂ, ನೋಡಿ ನನ್ನ ಮಗಳು ಆ್ಯಕ್ಚುಲಿ 1 ತಿಂಗಳಾಗಿತ್ತು. ಅವಳನ್ನ ನೋಡೋಕ್ಕೋಸ್ಕರ ನಾನು ನಮ್ಮ ಮನೆಯವರು ಬಂದು ಚಿಕನ್ ರೆಸಿಪಿ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಚಿತ್ರದುರ್ಗಕ್ಕೆ ಹೋಗ್ಬೇಕಾಗಿತ್ತು, ಪ್ಲಾನ್ ಎಲ್ಲ ಆಗಿತ್ತು, ಇನ್ನೇನು ರೆಡಿ ಆಗಿತ್ತು. ರಾತ್ರಿ 1 ಗಂಟೆಲಿ ಚೇಂಜ್ ಆಯಿತು, ಯಾಕಂದರೆ ನಾನು ಅವತ್ತು ಮಟನ್ ಚಾಪ್ಸ್ ಮಾಡಿದ್ದೆ. ಆದರೆ ನೆಕ್ಸ್ಟ್ ಡೇ ನಾವು ಚಿತ್ರದುರ್ಗ ಹೋಗೋದು ಅಂತ ಪ್ಲಾನ್ ಆಗಿತ್ತು. ನಾವು ಆ ಮಟನ್ ಮಾಡ್ತಾ ಟೈಮ್ ಆಗಿಬಿಡ್ತಾ, ಹಾಗಾಗಿ ನಮಗೆ ಬೆಳಗ್ಗೆ ಎದ್ದು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ಚಿತ್ರದುರ್ಗ ಕ್ಯಾನ್ಸಲ್ ಆಗಿತ್ತು. ನಾನು ಬೆಳಗ್ಗೆ ಎದ್ದಿದ ತಕ್ಷಣ ನನ್ನ ಮಗಳು 8 ಗಂಟೆಗೆ ಫೋನ್ ಮಾಡಿ ಅಮ್ಮ ಬನ್ನಿ ಅಂತ ಹೇಳ್ತು. ಸೊ ಹಾಗಾಗಿ ಅಲ್ಲಿ ಕ್ಯಾನ್ಸಲ್ ಆಯ್ತಲ್ಲ ಅಂತ ಹೇಳಿ ಇಲ್ಲಿಗೆ ಬಂದು ಅಲ್ವಾ ಮಗಳು. ನನ್ನ ಮಗಳಿಗೆ ನಾನು 4 ದಿನ ಬಂದರೆ 1 ತಿಂಗಳಾಗುತ್ತೆ ನಾನು ನನ್ನ ಮಗಳು ಮುಖ ನೋಡಿ, ಅಲ್ವಾ ಕುಸೆ? ಹೌದು. ನೋಡಿ ಇವಾಗ ಈರುಳ್ಳಿ ಹಾಕಿದ್ದೀನಿ. ಇವಾಗ ಇದಕ್ಕೆ ನೋಡಿ ಹಸಿಮೆಣಸಿಕಾಯಿ ಹಾಕ್ತಾ ಇದ್ದೀನಿ. ಈಗ ಹಸಿರು ಮೆಣಸಿಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಮತ್ತು ಅದಕ್ಕೆ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ನಲ್ಲ, ಇದು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಅಲ್ಲಿ ಸೌದೆ ಇದೆಯಲ್ಲ, ಇವಾಗ ನೋಡಿ ಚಿಕನ್ನ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಕೆಂಡ ಇರ್ತವೆ, ಹುಷಾರು. ಸ್ನೇಕ್ ಇರುತ್ತೆ ಕುಸೆ, ನಿಧಾನ. ಅಲ್ಲಿ ಇಟ್ಟಿದ್ದೀನಲ್ಲ ಸೌದೆ ತೆಗೆದು ಒಲೆಗೆ ಹಾಕಿ ಮಗಳು. ಇದಕ್ಕೆ ನೋಡಿ ಇದಕ್ಕೆ ಚಿಕನ್ ಹಾಕ್ತಾ ಇದ್ದೀನಿ. ಇದಕ್ಕೆ ತೊಳೆದಿಟ್ಟಿರೋದ. ಹಾಂ, ಫಸ್ಟ್ ಒಂದ್ಸರಿ ತೊಳೆದು ಇಟ್ಬಿಟ್ಟಿದ್ದೆ, ಆಮೇಲೆ ನೀರು ಹಾಕಿ. ನೋಡಿ ಇದಕ್ಕೆ ಖಾರದ ಪುಡಿ ಹಾಕ್ತಾ ಇಲ್ಲ ಆ್ಯಕ್ಚುಲಿ ನಾನು. ಈಗ ನಿಮ್ಮ ಕಮೆಂಟಿಗೆ ಉತ್ತರ ಕೊಡೋ ಸಮಯ. ಬರೀ ನಾನ್ ವೆಜ್ಜೇ ಮಾಡ್ತಿರಲ್ಲ, ಯಾಕೆ ವೆಜ್ ಮಾಡಲ್ಲ ಅಂತ ಕೇಳ್ತಾರೆ, ಅವ್ರಿಗೇನು ಹೇಳ್ತೀಯ? ಯಾಕೆ ಅಂದರೆ ನಿಮಗೆ ತುಂಬ ಜನ ಹೇಳಿದರೆ ಆ್ಯಕ್ಚುಲಿ ವೆಜ್ ಮಾಡಿ, ವೆಜ್ ರೆಸಿಪಿ ತೋರಿಸಿ ಅಂತ. ಆದರೆ ನಮಗೆ ಯಾರೂ ಅದು ಜಾಸ್ತಿ ಸಪೋರ್ಟ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ ನಾವು ಗೌಡ್ರಾಗಿರೋದ್ರಿಂದ ನಾನ್ ವೆಜ್ ತುಂಬ ತಿಂತೀವಿ. ಸೊ ಹಾಗಾಗಿ ನಾನ್ ವೆಜ್ ರೆಸಿಪಿ ಜಾಸ್ತಿ ಬರ್ತಾಯಿದೆ ಅಷ್ಟೇ. ನೀವು ವಿತೌಟ್ ಸ್ಕಿನ್ ಆದರೂ ತೊಗೋಬೋದು, ಸ್ಕಿನ್ ಆದರೂ ತೊಗೋಬೋದು. ನಾನು ಇವತ್ತು ವಿತ್ ಸ್ಕಿನ್ ತೊಗೊಂಡಿದ್ದೀನಿ. ನೋಡಿ ಇವತ್ತು ಖಾರದ ಪುಡಿ ಹಾಕಿಲ್ಲ, ಬರೀ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಹಾಕಿ ಚಿಕನ್ ಹಾಕಿದ್ದೀನಿ. ಆಮೇಲೆ ಇದಕ್ಕೇನು ಅಂದರೆ ಇದಕ್ಕೇನಾದರೂ ನೀರು ಹಾಕಬೇಕು ಅಂತ ಇದ್ದರೆ ನೀರು ಬದಲು ಎಳ್ನೀರು, ಹಾಗಾಗಿ ಎಳ್ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಇದಕ್ಕೆ. ತೆಂಗಿನಕಾಯಿ ಮಿಶ್ರಿತ ಚಿಕನ್ ಅಂದರೆ ಎಲ್ಲ ತೆಂಗಿನಕಾಯಿಂದನೇ ಮಾಡ್ತಿರೋದಲ್ವಾ? ಹಾಂ, ತೆಂಗಿನಕಾಯಿಂದನೇ ಎಲ್ಲ ಮಾಡ್ತಾ ಇರೋದು. ಇವಾಗ ಇದಕ್ಕೆ ನೋಡಿ ಏನು ತಗೊಂಡಿದ್ದೆ, ಈ ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಅದ್ರ ಜೊತೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ 1 ದಿನದಲ್ಲಿ ಆ್ಯಕ್ಚುಲಿ ನಾನಿವತ್ತು ಇವತ್ತು ನಮ್ಮ ದೊಡ್ಡಮ್ಮ ಬಂದಿದ್ದಾರೆ, ಹಾಗಾಗಿ ಪೋರ್ಕ್ ಮಾಡಿಟ್ಟು ಇಲ್ಲಿ ಬಂದು ಈ ಚಿಕನ್ ಮಾಡ್ತಾ ಇದ್ದೀವಿ. ಬೆಳಗ್ಗೆಯಿಂದ ಮಾಡಿ ಸುಸ್ತಾಗಿ ಬೆಳಗ್ಗೆ ಇಟ್ಟರೆ ಸಂಜೆ ಆಯಿತು ಕುಕ್ ಇಲ್ಲ ಅಷ್ಟು ಆ್ಯಕ್ಚುಲಿ ಬೇಗ ಆಗಿದೆ ಅನಿಸುತ್ತೆ. ಇನ್ನೂ ಚೆನ್ನಾಗಾಗಲಿ ಅಂತ ಬಿಟ್ಟಿದ್ದೀವಿ ಅಷ್ಟೇ ನಾವು.
ಒಂದು 2 hours ಆಯಿತು ಅದು ಹಾಕಿ. ಸೊ ಅಷ್ಟರೊಳಗೆ ಇನ್ನೊಂದು ಮಾಡ್ಕೋಬೋದಲ್ಲ ಆ ರೆಸಿಪಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀವಿ. ನೀವು ಎಳ್ನೀರ್ದು ಚಿಕನ್ ನೋಡಬೇಕು ಅಂದರೆ ಪೂಜಾಕೆ ರಾಜ ಚಾನಲ್ಗೆ ಹೋಗಿ ನೋಡ್ಬೋದು. ಮೇಲೆ ಐ ಬಟನ್ ಬರ್ತಾ ಇದೆ, ಮೇಲೆ ಐ ಬಟನ್ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ಸೀದಾ ಈ ಎಳ್ನೀರು ಚಿಕನ್ ಹೆಂಗೆ ಮಾಡಿದ್ವಿ, ಇದ್ರ ತುಂಬ ಚಿಕನ್ ತುಂಬ್ಕೊಂಡಿದೆ. ಈ ಹೆಂಗೆ ಮಾಡಿದ್ವಿ ಅನ್ನೋದು ಕಂಪ್ಲೀಟ್ ವಿಡಿಯೋ ಅದರೊಳಗಿದೆ, ನೀವು ಅದನ್ನು ನೋಡ್ಬೋದು. ಇದು ಸಪ್ರೇಟ್ ವಿಡಿಯೋ ಆ್ಯಕ್ಚುಲಿ ಇಲ್ಲಿ ಆಗ್ತಾ ಇರೋದು. ನಿಮಗೆಲ್ಲ ಪ್ರೊಡ್ಯೂಸ್ ಮಾಡಬೇಕು ವೀಡಿಯೋಸ್ಗಳನ್ನ ನಮ್ಮಿರೋ ವರ್ಕ್ ಸ್ಟೈಲಲ್ಲಿ ಅಂತ ಅಂದರೆ ನಾವು ಒಂದಿನ ಬಂದು ಒಂದೊಂದು ವಿಡಿಯೋ ದಿನದಲ್ಲೇ 3-4 ವಿಡಿಯೋ ಮಾಡ್ತೀವಿ. 3-4 ವಿಡಿಯೋ ನೋಡಿ. ಅದಕ್ಕೆ ಬೇರೆ ಡ್ರೆಸ್ ಹಾಕಿದ್ದೆ ಸುಸ್ತಾಗಿ, ಮತ್ತೆ ಇದಕ್ಕೆ ಬೇರೆ ಡ್ರೆಸ್. ಓ ಯಾರು ಬಂದರು ಚಂಬುಜಿ ನೋಡಿ, ಮಕ್ಕಳನ್ನ ರೆಡಿ ಮಾಡೋಕ್ಕಾಗಲಿಲ್ಲ. ಅದೇನು ನೀವೇ ನೋಡ್ಕೋಬೇಕು ಮಾತ್ರ. ಅಮ್ಮನ ಇಳಿಸಿ ಮಗಳೇ, ಇಲ್ಲಿ ಕಚ್ಕೊಳ್ಳಲ್ಲ, ಇಳಿಸಿ. ಇವಾಗ ಇದಕ್ಕೆ ಇವಾಗ ಈ ಪೇಸ್ಟ್ ಹಾಕ್ತಿದ್ದೀನಿ. ಇದು ಯಾವ ಪೇಸ್ಟ್ ಅಂದರೆ ಗೋಡಂಬಿನ ನೆನೆಸಿ ಅದಕ್ಕೆ ಎಳ್ನೀರ್ದು ಗಂಜಿ ಬರುತ್ತಲ್ಲ ಅದನ್ನು ಹಾಕಿ ಒಟ್ಟಿಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ಕೊಳ್ತಾ ಇದ್ದೀನಿ. ನೀವು ಗೋಡಂಬಿನ ನೆನೆಸ್ಬೇಕಾದ್ರೂ ಹಾಕೋಬೋದು, ನಾನು ನೆನೆಸಿ ಹಾಕ್ಕೊಳ್ತೀನಿ. ನೀವು ಬೇಕಾದ್ರೆ ಹಾಗೆ ಹಾಕೋಬೋದು. ನಾನು ಚೆನ್ನಾಗಿ ಗ್ರೈಂಡ್ ಆಗಬೇಕು ಅಂತ ನೆನೆಸಿ ಹಾಕ್ಕೊಳ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೋಬೋದು. ನೋಡಿಬಿಟ್ಟು ಹಾಕೊಳ್ಳಿ. ನನಗೆ ಜಾಸ್ತಿ ಆಯಿತು ಅಂತ ಅನಿಸಿದರೆ ಕಡಿಮೆ ಹಾಕ್ಕೊಳ್ತೀನಿ. ನೋಡಿ ಇವಾಗ ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ನೀರು ಬಿಡ್ತಿದೆ ಅಲ್ವಾ? ಚಿಕನ್ ನೀರು ಬಿಡ್ತದೆ. ಈ ನೀರು ಹಾಕಬೇಕಂದ್ರೆ ಎಳ್ನೀರು ಹಾಕ್ತೀಯಾ? ನೀರು ನಾನೀಗ ಹಾಕೊಳ್ಳಲ್ಲ, ಸಾಕು ಅನಿಸ್ತಿದೆ. ನೀರು ಬೇಕು ಅಂದರೆ ಎಳ್ನೀರು ತೆಗೆದು ಇಟ್ಕೊಂಡಿದ್ರೆ ಆ ಎಳ್ನೀರು ಹಾಕೊಳ್ಳಿ. ನೋಡಿ ಇವಾಗ ಇದಕ್ಕೆ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊಳ್ತಾ ಇದ್ದೀನಿ. ಏನು ಇಷ್ಟೇ ಸಿಂಪಲ್ ಇದು ರೆಸಿಪಿ? ಸಿಂಪಲ್ ಇದೆ. ಇದಕ್ಕೆ ಹೆಸರು ಏನಂತ ಕೊಡ್ತೀಯಾ? ವೈಟ್ ಚಿಕನ್ ಅಥವಾ ಎಳ್ನೀರು ಚಿಕನ್ ಅಂತ. ಇದು ಇದೇ ಚಿಕನ್ ಮತ್ತೆ? ಅದು ಟೆಂಡರ್ ಕೋಕೋನಟ್ ಚಿಕನ್. ಅದೇನು ಎಳನೀರು ಮಿಶ್ರಿತ ಚಿಕನ್. ಇದಕ್ಕೆ ನೀವು ಬೇಕಾದರೆ ಎಳ್ನೀರ್ದು ಬರುತ್ತಲ್ಲ ಗಂಜಿ, ಆ ಗಂಜಿನ ಬೇಕಾದ್ರೆ ಲಾಸ್ಟಿಗೆ ಹಿಂಗೆಲ್ಲ ಆದಮೇಲೆ ಆ ಗಂಜಿ ಸಮೇತ ಮತ್ತೆ ಸುಮ್ಮನೆ ಮೇಲೆ ಬಾಯಿಗೆ ಸಿಗೋ ಥರ ಹಾಗೆ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಖಾರದ ಪುಡಿ ಹಾಕಿಲ್ಲ, ಮತ್ತೆ ಪೆಪ್ಪರ್ ಫುಲ್. ಪೆಪ್ಪರ್ ಹಾಕಿದ್ದೀನಿ. ಬೇಕಾದ ಖಾರ ಅಂದರೆ ಮತ್ತೆ ಪೆಪ್ಪರ್, ಹಸಿರು ಮೆಣಸಿನ್ಕಾಯಿ ಹಾಕೋಬೋದು ನೋಡಿ 2. ನಿಜವಾಗ್ಲೂ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮನೆಯವರಿಗೆ ಇವೆಲ್ಲ ವೀಡಿಯೋ ಮಾಡೋವಷ್ಟು ಇವತ್ತು ಪೇಷನ್ಸ್ ಇಲ್ಲ. ಯಾಕಂದರೆ ಇವತ್ತು ನಮ್ಮ ಪಪ್ಪನೂ ನಮ್ಮ ದೊಡ್ಡಪ್ಪನೂ ಅಲ್ಲಿ ಡ್ರಿಂಕ್ಸ್ ಮಾಡ್ತಾಯಿದ್ದಾರೆ. ನಮ್ಮನೆಯವ್ರದ್ದು ತಲೆ, ಕಣ್ಣು, ಮನಸ್ಸು, ಬಾಡಿಲಿ ಏನೇನಿದೆ ಎಲ್ಲ ಆ ಕಡೆ ಸೆಳೀತಾ ಇದೆ. ಎಷ್ಟು ಬೇಗ ಎಷ್ಟೊತ್ತಾಯ್ತು ರೀ? ಅಲ್ಲಿ ಹಾಕಿ ಒಳಗೆ ಬಿಡಿ ಸಾಕು ಮಗಳೇ, ಇರ್ತದೆ. ವೈಟ್ ಕಲರ್ ಚಿಕನ್. ಇದು ಬೇರೆ ಥರ. ಇದು ಇದರಲ್ಲೇ ಎಳ್ನೀರಲ್ಲಿ ಮಾಡಿರೋದು. ಇದು ಎಳ್ನೀರು ಕಾಯಿ ರುಬ್ಬಾಕ್ ಮಾಡಿರೋದು. ಈ ಎಳ್ನೀರು ಬಗಿಸ್ಕೊಂಡ್ರಲ್ಲ ಅದ್ರದ್ದು ಇದು ಈ ಎಳ್ನೀರು ಚಿಕನ್. ಇದು ಅದು ಎಳ್ನೀರಲ್ಲಿ ಬುರ್ಡೆಲ್ ಕುಕ್ ಮಾಡಿದ್ವು ಹೋದ್ ವಿಡಿಯೋದಲ್ಲಿ. ಇದು ಎಳ್ನೀರ್ನೇ ತಗೊಂಡು ಗೋಡಂಬೆ ಮತ್ತೆ ಇಲ್ಲ ಎಳ್ನೀರು ತಿಳಿ ಇರುತ್ತಲ್ಲ, ಆ ತಿಳಿನ ತಗೊಂಡು ಅದ್ರ ಜೊತೆ ಗೋಡಂಬೆನ ರುಬ್ಬಿ ಎಳ್ನೀರಲ್ಲಿ ನೀರೇ ಹಾಕಿಲ್ಲ, ನೀರಿನ ಬದಲು ಎಳ್ನೀರ್ ಹಾಕಿ ಮಾಡಿರೋದು. ಗೋಡಂಬಿ ಇದೆಯಾ? ಗೋಡಂಬಿನೂ ಇದೆ. ಗೋಡಂಬೆ ಮತ್ತೆ ಎಳ್ನೀರಿಂದು ಗಂಜಿ ಬರುತ್ತಲ್ಲ, ಆ ಗಂಜಿನ ರುಬ್ಬಿ ಆ ಪೇಸ್ಟ್ ಹಾಕಿರೋದು. ಇದ್ರೊಳಗೆ ಖಾರ ಪುಡಿ ಹಾಕಿಲ್ಲ, ಪೆಪ್ಪರ್ ಹಾಕಿದೀವಿ, ಮೆಣಸಿನ ಪುಡಿ. ಅದೇ ಇದಕ್ಕೊಂದು ಕಲರ್ ಬೇಕಾಯ್ತು ಅಂತ. ಇಲ್ಲ ಅದಕ್ಕೆ ವೈಟ್ ಕಲರ್ದ ಚಿಕನ್. ಈ ವೈಟೇ ಬರ್ಲಿ ಅಂತ. ಈ ಕಲರ್ ಖಾರ ಹಾಕಿದ್ರೆ ರೆಡ್ ಬಂದ್ಬಿಡುತ್ತೆ. ರೆಡ್ ಬರುತ್ತೆ. ಈಗ ಖಾರ ಹಾಕಿಲ್ಲ ಅಂದ್ರೆ ಪೆಪ್ಪರ್ ಹಾಕಿರೋದನ್ನ ವೈಟ್ ಉಳಿಸ್ಕೋಬೇಕು ಅಂತ ವೈಟ್ ಅಲ್ಲಿ ಮಾಡಿರೋದು. ಸಾಂಬಾರ್ ಸೊಪ್ಪು ಮಿಕ್ಸ್ ಮಾಡಿ ಟೇಸ್ಟ್ ನೋಡ್ಬೇಕು ಈಗ. ಅದೇ ಬೇರೆ ಟೈಪ್. ಇದೇ ಬೇರೆ ಟೈಪ್. ಸಾಕು ರೈಟ್. ಪಪ್ಪು ಇಲ್ಲ. ರೈಟ್ ಸಾಕು ಅನಿಸುತ್ತೆ. ಸಾಕು ಇದು ಸತ್ತಿಸ್ಕೊಂಡು ಟೇಸ್ಟ್ ಚೆನ್ನಾಗಿದೆ. ಫ್ಯಾಟ್ ಇಲ್ಲ, ಕೊಲೆಸ್ಟ್ರಾಲ್ ಬರೋದೇ ಇಲ್ಲ ಬಿಡಿ ಅದ್ರೊಳಗೆ. ನೀವೇನು ಚಿಕನ್ನ ಸ್ಕಿನ್ ಔಟ್ ತಗೊಂಡ್ಬಂದ್ರೆ ವಿತ್ ಸ್ಕಿನ್ ತಗೊಂಡ್ಬಂದ್ರೆ ವಿತ್ ಸ್ಕಿನ್. ಇದು ವಿತ್ ಸ್ಕಿನ್. ಅದೇ ಸ್ಕಿನ್ ಎಲ್ಲ ಕಾಣ್ತಾ ಇಲ್ಲ. ಅಲ್ಲ ಸ್ಕಿನ್ ಎಲ್ಲ ತೆಗ್ದಿದ್ದೀನಿ ಕೆಲವೊಂದನ್ನ, ಅದಕ್ಕೆ ಬೇಕು ಅಂತ ಮಿದ ಅಂತದ್ದು. ಪಪ್ಪನು ಮತ್ತು ನಮ್ಮ ದೊಡ್ಡಪ್ಪನು ಟೇಸ್ಟ್ ನೋಡಿದ್ರು ಸಕ್ಕತ್ತಾಗಿದೆ ಮಗಳೇ ಅಂತ ಹೇಳಿದರು. ಮಾತ್ರ ನಮ್ಮ ಪಪ್ಪ ಮಾತ್ರ ಹೇಗಿದ್ರು ಚೆನ್ನಾಗಿದೆ ಅಂತ ಹೇಳಿದ್ರು. ನಮ್ಮ ದೊಡ್ಡಪ್ಪನಿಗೆ ತುಂಬ ಚೆನ್ನಾಗಿದೆ ಅಂದರು. ಆ್ಯಕ್ಚುಲಿ ಎಳ್ನೀರು ಫ್ಲೇವರ್ದು ಇದು ಒಂಥರ ಚಿಕನ್, ಎಳ್ನೀರು ಚಿಕನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟ್ ಆಗಿತ್ತು. ಖಾರ ಪುಡಿ ಇಲ್ದಲೇ ಬರೀ ಹಸಿರು ಮೆಣಸಿನ್ಕಾಯಿ ಪೆಪ್ಪರ್ ಹಾಕಿ ಮಾಡ್ತಿರೋದು. ನೋಡೋಕ್ಕೆ ಅಷ್ಟು ಚೆನ್ನಾಗಿಲ್ದಲೇ ಇರ್ಬೋದು, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ನೀವು ಒಮ್ಮೆ ಟ್ರೈ ಮಾಡ್ಬೋದು. ಯಾಕಂದರೆ ಚಿಕನ್ 10 ನಿಮಿಷ ಆಗ ಅಂಥದ್ದು. ಕಾಯಿ ಎಳ್ನೀರು ಏನಾರು ಮಕ್ಳಿಗೆ ತೊಗೊಬಂದಾಗ ಇದ್ದಾಗ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲಿಗೆ ನಮ್ಮ
ವೈಟ್ ಚಿಕನ್ ಅಥವಾ ಎಳ್ನೀರು ಚಿಕನ್ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಾನು ಮಾಡಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬೇಕು ಅಂದರೆ ಪೂಜಾ ಕೆ ರಾಜ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ನನಗೆ ಇನ್ನೂ ಹೆಚ್ಚಿನ ವೀಡಿಯೋಸ್ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದರೆ ನೀವು ಸೀದಾ ಯೂಟ್ಯೂಬ್ ಚಾನಲ್ಗೆ ಹೋಗಿ ನನ್ನ ಎಲ್ಲ ವೀಡಿಯೋಸ್ನ ಬ್ರೌಸ್ ಮಾಡಬಹುದು. ಎಲ್ರಿಗೂ ಶುಭವಾಗಲಿ. ಧನ್ಯವಾದಗಳು.